ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಆಲೂಗಡ್ಡೆ ಖಾರ ಮಸಾಲ ಮಾಡ್ತಿದ್ದೀನಿ. ಆಲೂಗಡ್ಡೆ ತಗೊಂಡಿದ್ದೀನಿ, ಇದರಲ್ಲಿ 1/4 kg ಇದೆ. ಇದನ್ನು ಚೆನ್ನಾಗಿ ಸಿಪ್ಪೆಲ್ಲ ತೆಗೆದು ತಂದಿದ್ದೀನಿ ನೀರಲ್ಲಿ ಹಾಕಿ, ಇಲ್ಲದೆ ಇದು ಕಪ್ಪಾಗುತ್ತೆ ಹೀಗೇನೆ ಇಟ್ಟರೆ. ಒಂದು ಕಡಾಯಿ ಇಟ್ಟಿದ್ದೀನಿ, ಇದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಆಲೂಗಡ್ಡೆಯನ್ನು ಹಾಕ್ತಿದ್ದೀನಿ. ಇದನ್ನು ಮೊದಲು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆಲೂಗಡ್ಡೆ. ಈಗ ಚೆನ್ನಾಗಿ ಫ್ರೈ ಆಯಿತು, ಎಷ್ಟು ಕೆಂಪಾಗಿ ಆಗಬೇಕು. ಇನ್ನು ಇದನ್ನು ತೆಗಿತಾ ಇದ್ದೀನಿ. ಈಗ ಒಂದು ತವ ಇಟ್ಟಿದ್ದೀನಿ, 2 ಟೀ ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಇದನ್ನು ಹುರ್ಕೊಳ್ಬೇಕು ಚೆನ್ನಾಗಿ. 1 ಟೀ ಸ್ಪೂನ್ ಸಾಸಿವೆ ಹಾಕ್ತಿದ್ದೀನಿ. ಸ್ವಲ್ಪ ಹುರ್ಕೊಳ್ಬೇಕು, ಕಪ್ಪಾಗಿ ಆಗಬಾರ್ದು, ಕೈ ಬರುತ್ತೆ. ಇದು ಫ್ರೈ ಆಯಿತು. ಪುಡಿ ಮಾಡ್ಕೊಂಡು ಬರ್ತೀನಿ. ಪುಡಿ ಮಾಡ್ಕೊಂಡು ಬಂದೀನಿ, ತರಿಯಾಗಿ ಪುಡಿ ಮಾಡಿದ್ದೀನಿ. ಆಲೂಗಡ್ಡೆ ಫ್ರೈ ಮಾಡಿದ ಎಣ್ಣೆನೇ ತಗೊಂಡಿದ್ದೀನಿ ಅದೇ ಕಡೆಯಲ್ಲಿ. ಈಗ ಈರುಳ್ಳಿ ಹಾಕ್ತಿದ್ದೀನಿ, 2 ಸಣ್ಣದು. ಈರುಳ್ಳಿ ಸ್ವಲ್ಪ ಕೆಂಪಾಗಿ ಫ್ರೈ ಆಗಬೇಕು. ಜಾಸ್ತಿ ಸಾಮಗ್ರಿಗಳನ್ನೆಲ್ಲ ಜಾಸ್ತಿ ಹಾಕ್ತಾ ಇಲ್ಲ, ಸ್ವಲ್ಪ ಸಾಮಗ್ರಿಗಳನ್ನು ಹಾಕ್ತಾ ಇದ್ದೀನಿ. ಈಸಿಯಾದ ರೆಸಿಪಿ ಇದು, ಬೇಗ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಅರಶಿನ ಅರ್ಧ ಟೀ ಸ್ಪೂನು, ರೆಡ್ ಚಿಲ್ಲಿ ಪೌಡರ್ 2 ಟೀ ಸ್ಪೂನ್ ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಪುಡಿ ಮಾಡಿದ ಮಸಾಲನ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ತಿದ್ದೀನಿ, ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿಕ್ಕೆ. ಸ್ವಲ್ಪ ಕುದಿ ಬರಬೇಕು. ಇದು ಚೆನ್ನಾಗಿ ಫ್ರೈ ಆಯಿತು. ಈಗ ಹಸಿ ಮೆಣಸು 2 ಹಾಕ್ತಿದ್ದೀನಿ. ಟೊಮೆಟೊ ಏನು ಯೂಸ್ ಮಾಡಲಿಲ್ಲ, ಅದಕ್ಕೆ ವೈಟ್ ವಿನಿಗರ್ ಹಾಕ್ತಿದ್ದೀನಿ 1 ಟೀ ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಫ್ರೈ ಮಾಡಿದ ಆಲೂಗಡ್ಡೆ ಏನು ಹಾಕ್ತಿದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಗಂಜಿ ಜೊತೆ ಎಲ್ಲ. ಸ್ವಲ್ಪ ಖಾರ ಇರುತ್ತೆ. ಆಲೂ ಖಾರ ಮಸಾಲ ರೆಡಿ ಆಯಿತು. ತುಂಬ ಚೆನ್ನಾಗಿದೆ ಇದು, ನೀವು ಸೊಮ್ಮೆ ಟ್ರೈ ಮಾಡಿ.